ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಪ್ರತಿಭೆಯಾಗಿರುವಂತಹ ಶಿಫಾಲಿ ಎನ್ ಕರ್ಕೇರ್ ಅವರು. ಇವರನ್ನು ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಶಿಫಾಲಿ ಅವರೇ. ಸೊ ನೀವೊಂದು ಅರಳುತ್ತಿರುವ ಮೊಗ್ಗು ಅಂತಲೇ ಏನು ಕನ್ಸಿಡರ್ ಮಾಡಬಹುದು. ನಮ್ಮೂರ ಜಾಣೆಗೆ ಬಂದದಕ್ಕೆ ಬಹಳ ಸಂತೋಷ ಆಯಿತು. ಸೊ ನಿಮ್ಮ ಬಗ್ಗೆ ನಮಗೆ ಮತ್ತೆ ವೀಕ್ಷಕರಿಗೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ನೀವು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಳ್ಳಿ ನಮಗೆ. ಓಕೆ, ನನ್ನ ಹೆಸರು ಶಿಫಾಲಿ ಎನ್ ಕರ್ಕೇರ. ನಾನು ಹೊಸಬೆಟ್ಟಿಂದ ಬರ್ತಾ ಇದ್ದೇನೆ. ನನ್ನ ಸ್ಕೂಲಿಂಗ್ ಎಲ್ಲ ಶ್ರೀ ಮಾಲಿಂಗೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಆಗಿದೆ. ಆ್ಯಂಡ್ PUC ಮತ್ತು ಡಿಗ್ರಿ ಬೋತ್ ಗೋವಿಂದದಾಸ್ PU ಕಾಲೇಜ್ ಆ್ಯಂಡ್ ಗೋವಿಂದದಾಸ್ ಡಿಗ್ರಿ ಕಾಲೇಜ್. ಈಗ ಎಟ್ ಪ್ರೆಸೆಂಟ್ ನಾನು BEd ಜಸ್ಟ್ ಫಿನಿಶ್ ಆದದಷ್ಟೇ. 4th ಸೆಮಿಸ್ಟರ್ ಎಕ್ಸಾಮ್ ಆಯಿತು. ಕರಾವಳಿ ಕಾಲೇಜ್ ಆಫ್ ಎಜುಕೇಷನ್, ಕೊಟ್ಟಾರ ಚೌಕಿ, ಮ್ಯಾಂಗ್ಳೂರ್ ಇಲ್ಲಿ. ಆ್ಯಂಡ್ ನನ್ನದೇ ಆದ ಒಂದು ಕೋಚಿಂಗ್ ಕ್ಲಾಸಸ್ ಕೂಡ ಮನೆಯಲ್ಲಿ ನಡೀತಾ ಇದೆ. ಮ್ಯೂಸಿಕ್ ಕ್ಲಾಸಸ್ ಇದೆ, ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತ. ಅಲ್ಲದೆ ಭಜನೆ ಕ್ಲಾಸಸ್ ಅನ್ನು ಕೂಡ ನಾನು ತುಂಬಾ ಸಣ್ಣ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡಿದ್ದೆ ಮಕ್ಕಳಿಗೆ. ಹಾಗೂ ಇತ್ತೀಚಿನ 1-2 ವರ್ಷಗಳಿಂದ ಕುಣಿತ ಭಜನೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಈ ಕುಣಿತ ಭಜನೆ ಅಂತ ಹೇಳಿದ್ರೆ ಇಟ್ಸ್ ಸ್ವಲ್ಪ ಇದು ಒಂದು ಹೊಸತ್ತು. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಇತ್ತು ಇದು, ಇವಾಗ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಸೊ ಇದರ ಬಗ್ಗೆ ನಿಮ್ಗೆ ಯಾಕೆ ಒಲವು ಮೂಡಿತ್ತು ಎನ್ನುವಂಥದ್ದು? ಓಕೆ, ನಾನು ಭಜನೆ ಆಲ್ಮೋಸ್ಟ್ ಒಂದು 10 ವರ್ಷಗಳಿಂದ ಭಜನಾ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇದ್ವಿ ನಾವು. ಯೂಶುವಲ್ ಆಗಿ ಕೂತ್ಕೊಂಡು ಹೇಳೋದು ಒಂದು ರೂಢಿ ಅದು ಎಲ್ಲ ಕಡೆ ಕೂಡ. ಆದ್ರೆ ಜನರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆದ ಕಾರಣ ಒಂದು ನನ್ನ ತಾಯಿಯ ಐಡಿಯಾ, ಒಂದು ಪ್ರತಿ ಸಲ ಕೂತ್ಕೊಂಡು ಹೇಳೋದು ಬೇಡ. ಯಾಕಂದ್ರೆ ನನ್ನ ಟೀಮಲ್ಲಿ ಇರೋದು ಎಲ್ಲ ಡಾನ್ಸರ್ಸ್, ನನ್ನ ಸ್ಟೂಡೆಂಟ್ಸ್. ನಾನು ಭರತನಾಟ್ಯ ಡಾನ್ಸರ್. ನನ್ನ ಸ್ಟೂಡೆಂಟ್ಸ್ಗೆ ಸಹ ಭರತನಾಟ್ಯ ಕಲಿಸಿದ್ರಿಂದ ಸೊ ನಾನು ಅನ್ಕೊಂಡೆ ಕುಣಿತ ಭಜನೆ ನಮ್ಮ ಟೀಮಿಗೆ ಅಷ್ಟು ಕಷ್ಟ ಅಂತ ಆಗ್ಲಿಕ್ಕಿಲ್ಲ. ಸೊ ನನ್ನ ತಾಯಿಯ ಒಂದು ಕ್ಲೂ ಅದು, ಸ್ಟಾರ್ಟ್ ಮಾಡುವ ಕುಣಿತ ಭಜನೆ. ಸೊ ನಾವು ಜನರಲ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಾವು ಮಾಡಿದ್ದ ಫಸ್ಟ್ 2 ಪ್ರೋಗ್ರಾಮ್ಸ್ ತುಂಬ ಕ್ಲಿಕ್ ಆಯಿತು. ಒಳ್ಳೆ ರೀತಿ ರೆಸ್ಪಾನ್ಸ್ ಬಂತು ನಮಗೆ ಆಡಿಯನ್ಸ್ ಇಂದ. ಸೊ ಹಾಗಾಗಿ ನಾವು ಇನ್ನೂ ಫರ್ದರ್ ಕಂಟಿನ್ಯೂ ಮಾಡ್ತಾ ಹೋದ್ವಿ ಆ ಕುಣಿತ ಭಜನೆಯನ್ನು. ಅಲ್ಲದೆ ನಮ್ಗೆ ಸ್ವಲ್ಪ ನಮ್ಮ ಶೈಲಿ ಭರತನಾಟ್ಯ ಇರೋದ್ರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಬೇಕಾಯ್ತು. ಅಂದ್ರೆ ಎಕ್ಸಾಕ್ಟ್ ಆಗಿ ಕುಣಿತ ಭಜನೆ ಅಂದ ಕೂಡಲೇ ಅದಕ್ಕೆ ಯಾವ ಡಾನ್ಸ್ ಫಾರ್ಮ್ಸ್ ಇನ್ವಾಲ್ವ್ಮೆಂಟ್ ಆಗಬಾರ್ದು. ಸೊ ಅದರದೇ ಆದ ಒಂದು ಶೈಲಿ ಅದಕ್ಕೆ ಬರಬೇಕು ಅಂತ ಹೇಳಿ ನಮ್ಗೆ ನಾವು ನಿತೀಶ್ ಗುಡ್ಡೆಗೋಪ್ಲ ಇವರ ಹೆಲ್ಪ್ ತಗೊಂಡ್ವಿ. ಸೊ ಅವರ ಒಂದು ಮಾರ್ಗದರ್ಶನದಿಂದ ನಮ್ಮ ಬಾಲ ವಿಕಾಸ್ ಅನ್ನುವ ಒಂದು ಟೀಮ್ ತುಂಬಾ ಇಂಪ್ರೂವ್ಮೆಂಟ್ ಕಾಣಿತು. ಅವರ ಸಪೋರ್ಟ್ನ ನಂತರ ನಮ್ಗೆ ತುಂಬಾ ಪ್ರೈಸಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ರಾಜ್ಯ ಮಟ್ಟದಲ್ಲಿ ಹೋದ ವರ್ಷ ರಾಜ್ಯ ಮಟ್ಟದ ಕುಣಿತ ಭಜನೆಯಲ್ಲಿ ಕೂಡ ನಾವು ಫಸ್ಟ್ ಪ್ಲೇಸ್ ಅನ್ನು ಪಡೆದುಕೊಂಡಿದ್ದೇವೆ. ಎಷ್ಟು ಪ್ರೋಗ್ರಾಮ್ಸ್ ಗಳನ್ನು ಕೊಟ್ರಿ ಇಷ್ಟರವರೆಗೆ? ಅಂದ್ರೆ ನಿಮ್ಮ ತಂಡದಲ್ಲಿ ಎಷ್ಟು ಜನರು ಇದ್ದಾರೆ, ಹೇಗೆ? ಓಕೆ, ನಮ್ಮ ತಂಡದಲ್ಲಿ ಮೊದಲೇದಾಗಿ ನಾನು ನಮ್ಮ ಮನೆಯಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ನಮ್ಮ ಮನೆಯಲ್ಲಿ ಕ್ಲಾಸ್ ನಡೀತಾ ಇತ್ತು. ಕೊರೋನಾದಿಂದ ನಿಲ್ಲಿಸಬೇಕಾಯ್ತು. ಮತ್ತೆ ಮಕ್ಕಳು ಬರುವುದು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ರು, ಅಂದ್ರೆ ಕೊರೋನಾ ಟೈಮ್ ಇಂದ. ಆಮೇಲೆ ನಾನು ಮನೆಯಲ್ಲಿ ಕಂಟಿನ್ಯೂ ಮಾಡಿದೆ ಕ್ಲಾಸ್. ಆಮೇಲೆ ಇತ್ತೀಚಿನ ಒಂದು 5-6 ತಿಂಗಳ ಹಿಂದೆ ಕೋಡಿಕಲ್ ಅನ್ನುವ ಒಂದು ಪ್ಲೇಸ್, ಬೈಕಂಪಾಡಿ ಕೋಡಿಕಲ್ ಅನ್ನುವ ಒಂದು ಪ್ಲೇಸ್, ಅಲ್ಲಿ ಶ್ರೀರಾಮ ಭಜನಾ ಮಂದಿರ, ಅಲ್ಲಿ ಅವರು ನನಗೆ, ಅಲ್ಲಿಯ ಸದಸ್ಯರು ನನಗೆ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು. ಸೊ ಅಲ್ಲಿ ಕೂಡ ತುಂಬಾ ವಿದ್ಯಾರ್ಥಿಗಳು ಬಂದು ಜಾಯಿನ್ ಆಗಿದ್ದಾರೆ. ನಮ್ಮ ಮನೆಯಲ್ಲಿ ಅಲ್ಲದೆ ಈಗ ನಾನು ಅಲ್ಲಿ ಕೂಡ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದು ನಿಜವಾಗಿ ನಿಮ್ಮ ಮಾತಿನ ಮಧ್ಯದಲ್ಲಿ ನಾನು ಹೇಳ್ತಾ ಇರೋದು, ಭಜನೆ ಎನ್ನುವಂಥದ್ದು ತುಂಬಾ ಏನು ಹಿಂದೆ ಸರಿತಾ ಇದೆ. ಈ ಬಾಯ್ಸ್ ಮೆನ್ಸ್ ಇದನ್ನು ಹೆಚ್ಚಾಗಿ ಗಂಡಸರು ಮಾಡ್ತಿದ್ರು, ಅದು ಹೆಂಗಸರು ಈಗ ಕಲಿತಾ ಇದ್ದಾರೆ. ಅದ್ರಲ್ಲೂ ಕೂಡ ನಿಮ್ಮಂತ ಯೂತ್ಸ್ ಏನು ಇದನ್ನು ಪರ್ಸ್ಯೂ ಮಾಡಿ ಕಲಿಸ್ತಾ ಇದ್ದೀರಿ, ಇದೊಂದು ಒಂದು ಒಳ್ಳೆಯ ವಿಚಾರ. ಇದಕ್ಕೆ ನಾವು ನಿಜವಾಗ್ಲೂ ಕಂಗ್ರಾಟ್ಸ್ ಹೇಳಲೇಬೇಕು. ಬಿಕಾಸ್ ಟೀಮ್ ಅನ್ನು ಕಟ್ಟುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ನೀವು ಅಷ್ಟೇ ಅಲ್ಲದೆ ಭರತನಾಟ್ಯ ಎನ್ನುವಂಥದ್ದನ್ನು ನೀವು ಕೂಡ ಮೈಗೂಡಿಸಿಕೊಂಡವರು. ಎಷ್ಟು ವರ್ಷದಿಂದ ಭರತನಾಟ್ಯವನ್ನು ಕಲಿತಾ ಇದ್ದೀರಿ? ಭರತನಾಟ್ಯ ನಾನು ಸುಮಾರು ಒಂದು 2nd ಸ್ಟ್ಯಾಂಡರ್ಡ್ ಇರುವಾಗಲೇ ನನ್ನನ್ನು ಜಾಯಿನ್ ಮಾಡಿಸಿದ್ದಾರೆ ನನ್ನ ಗುರುಗಳು ಶ್ರೀಮತಿ ಶೈಲಜಾ ಶಿವಶಂಕರ್ ಇವರು.
5th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ನನ್ನ ಜೂನಿಯರ್ ಎಕ್ಸಾಮ್ ಅನ್ನು ಕಂಪ್ಲೀಟ್ ಮಾಡಿದ್ದೆ. 9th ಸ್ಟ್ಯಾಂಡರ್ಡ್ ಅಲ್ಲಿ ಸೀನಿಯರ್ ಎಕ್ಸಾಮ್ಸ್ ಕೂಡ ಕಂಟಿನ್ಯೂ ಆಯ್ತು, ಫಿನಿಶ್ ಆಯ್ತು ನಂದು. ಆಮೇಲೆ ವಿದ್ವತ್ ಕ್ಲಾಸಿಗೆ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ನಾನು PUC ಅಲ್ಲಿ ಸೈನ್ಸ್ ತಗೊಂಡೆ. ಸೊ ಆದ ಕಾರಣ ಸ್ವಲ್ಪ ಅದರ ಸ್ಟಡೀಸ್ ಜಾಸ್ತಿ ಆಯ್ತು. ಬಟ್ ಸ್ಟಿಲ್ ಕ್ಲಾಸಿಗೆ ಹೋಗದೇ ಇದ್ರು ನಮ್ಮ ಮೇಡಮ್ ತುಂಬಾ ಒಂದು ನನ್ನ ಮೇಲಿನ ಹೋಪ್ಸ್ ಇಂದ ಆಮೇಲೆ ಕೂಡ ತುಂಬಾ ಕಾರ್ಯಕ್ರಮಕ್ಕೆ ಕರೆದ್ರು ನನ್ನನ್ನು. ಒಂದು ಗುರುವಾಯೂರು ಟೆಂಪಲ್ ಅಲ್ಲಿ ಕೂಡ ನಮ್ಗೆ ಪ್ರೋಗ್ರಾಮ್ ಇತ್ತು. ಸೊ ಅಲ್ಲಿಗೆ ಕೂಡ ನನ್ನನ್ನು ಆಫ್ಟರ್ ದ ಸೀನಿಯರ್ ಸೆಕ್ಷನ್ ಅಲ್ಲಿ ಕರೆದಿದ್ರು. ಸೊ ಅಲ್ಲಿ ಕೂಡ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟು ಬಂದಿದ್ದೇನೆ ನಾನು. ಭರತನಾಟ್ಯ ಈಗ ಹೇಗೆ ಕುಣಿತ ಭಜನೆಯ ಕ್ಲಾಸಸ್ ಕೊಡ್ತಾ ಇದ್ದೀರೋ ಅದೇ ರೀತಿ ಭರತನಾಟ್ಯದಲ್ಲಿ ಮುಂದುವರಿಬೇಕೆನ್ನುವಂತ ಇಚ್ಛೆ ಏನಾದ್ರೂ ಇದೆಯಾ? ಇಚ್ಛೆ ಇದೆ, ತುಂಬಾ ಇಷ್ಟ ಇದೆ, ಇನ್ನೂ ಕೂಡ ಕಂಟಿನ್ಯೂ ಮಾಡಬೇಕು ಅಂತ. ಬಟ್ ಅದೇ ಟೈಮ್ ಸಿಕ್ಕೆ ಅದು ನಾನು ಆ ಒಂದು ಬೇಸಿಕ್ ನಂದು ಏನು ಟ್ರೆಂಡ್ ಕಲ್ತ್ಕೊಂಡು ಬಂದಿದ್ದೇನೆ ಅದನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ ನನಗೆ. ಆದ ಕಾರಣ ಈಗಲೂ ಕೂಡ ಕುಣಿತ ಭಜನೆಯಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಸೇಮ್ ಇನ್ವಾಲ್ವ್ಮೆಂಟ್ ನಾನು ಭರತನಾಟ್ಯಕ್ಕೆ ಕೂಡ ಇರ್ತೇನೆ. ಯಾಕಂದ್ರೆ ಆ ಒಂದು ಶೈಲಿ ನಮ್ಮಿಂದ ತಪ್ಪಿ ಹೋದ್ರೆ ಮತ್ತೆ ಅದನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ ಕಾರಣ ಅದು ಕಂಟಿನ್ಯೂ ಆಗ್ಬೇಕು ಅಂತ ಭರತನಾಟ್ಯ ಕ್ಲಾಸನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅದನ್ನು. ಓಕೆ, ಕುಣಿತ ಭಜನೆ ಅಂತ ಹೇಳಿದ್ರೆ ನಿಮ್ಮ ತಂಡದಲ್ಲಿ ಯಾವ ಏಜ್ ಗ್ರೂಪ್ ನಿಂದ ಮಕ್ಕಳಿದ್ದಾರೆ? ಐ ಮೀನ್ ಎಷ್ಟು ಜನರು ಇದ್ದಾರೆ? ಈಗ ಕ್ಲಾಸ್ ಕೂಡ ಕೊಡ್ತೀರಿ, ಸೊ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಒಟ್ಟಾರೆಯಾಗಿ? ನಮ್ಮ ತಂಡದಲ್ಲಿ ಏಜ್ ನ ಲಿಮಿಟೇಷನ್ ಇಲ್ಲ. ಯಾಕೆಂದ್ರೆ ಒಂದು 4 ವರ್ಷದ ಮಗು ಕೂಡ ಇತ್ತೀಚೆಗೆ ಬಂದು ಸೇರಿದೆ. 4 ವರ್ಷದಿಂದ ಆಲ್ಮೋಸ್ಟ್ ಒಂದು 50 to 50 years ನ ಲೇಡೀಸ್ ವರೆಗೆ ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಸೊ ನಮ್ಮ ಟೀಮ್ ಓವರ್ ಒಂದು 3 ಬ್ಯಾಚಸ್ ಆಗಿ ನಾವು ಮಾಡ್ತೇವೆ. ಒಂದು ಪ್ರೈಮರಿ, ಹೈಯರ್ ಪ್ರೈಮರಿ ಸೆಕ್ಷನ್ ನ ಸ್ಟೂಡೆಂಟ್ಸ್, ಆಮೇಲೆ ಕಾಲೇಜ್, ಡಿಗ್ರಿ ಈ ಲೆವೆಲ್ ನ ಸ್ಟೂಡೆಂಟ್ಸ್, SSLC, ಆಮೇಲೆ ಲೇಡೀಸ್ ಎಲ್ಲ ಮ್ಯಾರಿಡ್ ಲೇಡೀಸ್ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ. ಸೊ ಆಲ್ಮೋಸ್ಟ್ ಒಂದು 150 ಸ್ಟೂಡೆಂಟ್ಸ್ ವರೆಗೆ ನಮ್ಮ ಕುಣಿತ ಭಜನೆ ಟೀಮ್ ಅಲ್ಲಿ ಇದ್ದಾರೆ. ಓಕೆ, ನೀವು ಕುಣಿತ ಭಜನೆ ಟೀಮ್ ಅಂತ ಹೇಳಿದ್ರಿ, ಎಲ್ಲಿಗೆಲ್ಲ ಹೋಗಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಿ? ನಾವು ಆಲ್ಮೋಸ್ಟ್ ಒಂದು ಮ್ಯಾಂಗ್ಳೂರ್, ಉಳ್ಳಾಲವರೆಗೆ ಮ್ಯಾಕ್ಸಿಮಮ್, ಆ ಕಡೆಯಿಂದ ಉಡುಪಿ ಸೈಡ್ ಕೋಟೇಶ್ವರವರೆಗೆ ನಾವು ಪ್ರೋಗ್ರಾಮ್ಸ್ ಕೊಟ್ಟಿದ್ದೇವೆ ಮ್ಯಾಮ್. ಯಾವ ರೀತಿ ಅಂದ್ರೆ ಎಂತೆಲ್ಲ ಒಕೇಶನ್, ಯಾವೆಲ್ಲ ಒಕೇಶನ್ಸ್ಗೆ ಕರೀತಾರೆ ನಿಮ್ಮನ್ನು? ಓಕೆ, ನಮ್ಮನ್ನು ಶಿವರಾತ್ರಿ ಟೈಮ್ ಅಲ್ಲಿ ಕರೀತಾರೆ, ಆಮೇಲೆ ಗಣೇಶ್ ಚತುರ್ಥಿಯ ಟೈಮ್ ಅಲ್ಲಿ, ಇವನ್ ಅಷ್ಟಮಿ, ಕೃಷ್ಣಾಷ್ಟಮಿಗೆ ಮೊಸರು ಕುಡಿಕೆಯ ನಮ್ಮ ಊರಲ್ಲಿ ಒಂದು ಶ್ರೀಕೃಷ್ಣ ಸೇವಾ ಸಮಿತಿ ಅನ್ನುವ ಒಂದು ತಂಡದವರು ನಮ್ಮನ್ನು ಪ್ರೊಸೆಷನ್ಗೆ ಅಲ್ಲಿ ಕರೀತಾರೆ. ಇತ್ತೀಚೆಗೆ ಉಚ್ಚಿಲ ಬ್ರಹ್ಮ ಕಲಶದ ಟೈಮ್ ಅಲ್ಲಿ ಆ ಹೊರೆ ಕಾಣಿಕೆಯ ಒಂದು ಶೋಭಾಯಾತ್ರೆಯಲ್ಲಿ ಕೂಡ ನಮ್ಮ ತಂಡ ಪಾಲ್ಗೊಂಡಿತ್ತು. ಆಮೇಲೆ ವಿವಿಧ ರೀತಿಯ ಜಾತ್ರೆಯ ಸಂದರ್ಭದಲ್ಲಿ, ಆಮೇಲೆ ಕುಲಶೇಖರದಲ್ಲಿ ಒಂದು ಜನಾರ್ದನ ದೇವಸ್ಥಾನ ಅಲ್ಲಿಯ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ, ಅಲ್ಲದೆ ಇತರ ಮಂಗಳೋತ್ಸವಗಳಲ್ಲಿ, ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಕಾರ್ಯಕ್ರಮ ನೀಡಿದೆ. ಆಕ್ಚುಲಿ ಇದೊಂದು ಯೂನಿಕ್ ಕುಣಿತ ಭಜನೆ, ಅದು ಸ್ಪೆಷಲ್ ಆಗಿ ಮಹಿಳೆಯರು, ಹುಡುಗಿಯರ ತಂಡ ಎನ್ನುವಂಥದ್ದು. ಸೊ ಈ ಕುಣಿತ ಭಜನೆ ಅಂತ ಹೇಳಿದ್ರೆ ಈ ಭಜನೆಯಲ್ಲಿ ಯಾವ ರೀತಿಯ ಹಾಡುಗಳನ್ನು ನೀವು ಚೂಸ್ ಮಾಡ್ಕೊಳ್ತಾರೆ? ಬಿಕಾಸ್ ಕುಣಿಯುವಂತದ್ದು ಇರಬೇಕು ಸ್ಟೆಪ್ ವೈಸ್. ಸೊ ಯಾವ ರೀತಿಯ ಹಾಡುಗಳು? ಸೊ ನಾವು ಸ್ವಲ್ಪ ಜೋಶ್ ಇರುವ ಸಾಂಗ್ಸ್ ಅನ್ನಿ ಚೂಸ್ ಮಾಡ್ತೇವೆ. ನಮ್ಮ ಆಕ್ಚುಲಿ ನಮ್ಗೆ ಕೂಡ ಒಂದು ಪ್ರಾಪರ್ ಐಡಿಯಾ ಮೊದಲು ಇಲ್ಲದ ಕಾರಣ ನಾವು ಕೆಲವು ಸಾಂಗ್ ಸೆಲೆಕ್ಷನ್ ಅಲ್ಲಿ ನಮ್ಗೆ ಕೂಡ ಆಚೆ ಈಚೆ ಆಗಿದೆ, ಸ್ವಲ್ಪ ಮಿಸ್ಟೇಕ್ಸ್ ಇತ್ತು ನಮ್ಮ ತಂಡದ ಸಿಲೆಕ್ಷನ್ ಅಲ್ಲಿ. ಬಟ್ ನಂತರ ನಮ್ಗೆ ನಾವು ಕೆಲವು ಪ್ರೋಗ್ರಾಮ್ಸಿಗೆ ಹೋಗಿ ಅಲ್ಲಿ ಕುಣಿತ ಬೇರೆ ಟೀಮ್ನವರ ಒಂದು ಪರ್ಫಾರ್ಮೆನ್ಸ್ ಎಲ್ಲ ನೋಡುವಾಗ ನಮ್ಗೆ ಕೂಡ ಅನಿಸ್ತು ಸ್ವಲ್ಪ ಜೋಶ್ ಇರುವ ಸಾಂಗ್ಸ್ ಬೇಕು. ಆಮೇಲೆ ಕೆಲವು ಆಡಿಯನ್ಸ್ನ ಅವರದ್ದು ಒಂದು ಥಿಂಕಿಂಗ್ ಬೇರೆ ಇರ್ತದೆ. ಕೆಲವು ಕಡೆ ನಾವು ಒಂದು ಸಾಂಗ್, ನಾನು ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ, ಒಂದು ಗಿಳಿಯು ಪಂಜರದೊಳಿಲ್ಲ ಅನ್ನುವ ಒಂದು ಸಾಂಗ್ ಇದೆ. ಅದು ಸಾಂಗ್ ಆಕ್ಚುಲಿ ನಮ್ಗೆ, ನಮ್ಮ ತಂಡದ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ತುಂಬಾ ಇಷ್ಟ ಅದು ಸಾಂಗ್. ಅಲ್ಲದೆ ನಾವು ಆ ಡಾನ್ಸ್ ಮಾಡುವಾಗ ನಮ್ಗೆ ಒಂದು ಜೋಶೇ ಬೇರೆ. ಆ ಒಂದು ಸಾಂಗ್ ಎಲ್ರಿಗೆ ಇಷ್ಟ ಆದ ಕಾರಣ ಪ್ರತಿ ಕಾಂಪಿಟೇಷನ್ ಅಲ್ಲಿ ನಾವು ಲಾಸ್ಟ್ ಸಾಂಗ್ ಆಗಿ ಅದನ್ನು ಹಾಡ್ತಾ ಇದ್ವಿ, ಒಂದು ಲಾಸ್ಟ್ ಅಲ್ಲಿ ಜೋಶ್ ಇರ್ಲಿ ಅಂತ. ಬಟ್ ನಮ್ಗೆ ಒಂದು ಕಡೆ ಒಂದು ಜಡ್ಜ್ ನಮ್ಗೆ ಕಮೆಂಟ್ ಕೊಟ್ರು, ಯಾಕೆಂದ್ರೆ ಅದು ದಾಸರು ತುಂಬಾ ಬೇಸರದ ಸಮಯದಲ್ಲಿ ಬರ್ದ ಸಾಂಗ್, ಸೊ ನೀವು ಅದನ್ನು ಕುಣಿತಕ್ಕೆ ಅಳವಡಿಸ್ಕೊಳ್ಬಾರ್ದು. ಸೊ
ಈ ರೀತಿ ಎಲ್ಲ ಕಮೆಂಟ್ಸ್ ನಮ್ಗೆ ಅಂತ ಹಿರಿಯರು ಕೊಟ್ರೆ ನಮ್ಗೆ ಗೊತ್ತಾಗ್ತದೆ. ಸೊ ಆದ ಕಾರಣ ಅಂತ ಸಾಂಗ್ಸ್ ಅನ್ನೆಲ್ಲ ಅವಾಯ್ಡ್ ಮಾಡಿ, ಆಮೇಲೆ ಕೆಲವು ಸ್ಲೋ ಸಾಂಗ್ಸ್ ಇದೆ, ಆ ಸ್ಲೋ ಸಾಂಗಿಗೆ ರಾಗವನ್ನು ಚೇಂಜ್ ಮಾಡಿ ನಾವು ಸ್ವಲ್ಪ ಸ್ಪೀಡ್ ಬೀಟ್ ಅಲ್ಲಿ ಕುಣಿಲಿಕ್ಕೆ ತಕ್ಕವಾಗಿ ಇರುವ ಹಾಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈಗ ಒಂದು ಪ್ರೋಗ್ರಾಮಿಗೆ ಹೋಗ್ತೀರಿ, ಎಷ್ಟು ಭಜನೆಗಳನ್ನು ಹಾಡ್ತೀರಿ ಆ ಸಂದರ್ಭದಲ್ಲಿ? ನಮ್ಗೆ ಇಷ್ಟು ಡ್ಯೂರೇಷನ್ ಪ್ರೋಗ್ರಾಮ್ ಅಂತ ಸಿಗ್ತದೆ ಮ್ಯಾಮ್. 1 hour ಇದ್ರೆ ನಾವು ಅದಕ್ಕೆ ಆಲ್ಮೋಸ್ಟ್ ಒಂದು 15 ಭಜನ್ಸಿಗೆ ಕುಣಿಲಿಕ್ಕೆ ಸಿಗ್ತದೆ ನಮ್ಗೆ. ಸೊ ಹಾಗೆ ಜಾಸ್ತಿ ಡ್ಯೂರೇಷನ್ ಪ್ರೋಗ್ರಾಮ್ ಇದ್ರೆ ಸ್ವಲ್ಪ ಲೆಂದಿ ಹೋಗ್ತದೆ. ಮ್ಯಾಕ್ಸಿಮಮ್ ಒಂದು 20 ಸಾಂಗ್ಸ್ ವರೆಗೆ ನಮ್ಗೆ ಹಾಡಿಕೊಂಡು ಕುಣಿಲಿಕ್ಕೆ ಸಿಗ್ತದೆ. ಸೊ ನಿಮ್ಮ ಅದೇ ಈಗ ಪ್ರೋಗ್ರಾಮ್ ಇದೆ ಅಂತ ನಿಮ್ಗೆ ಗೊತ್ತಿರ್ತದೆ, ಟೈಮಿಂಗ್ ಕೊಟ್ಟಿರ್ತಾರೆ, ಡೇಟ್ ಕೊಟ್ಟಿರ್ತಾರೆ. ಸೊ ಹೇಗೆ ಪ್ರಾಕ್ಟೀಸ್ ಸೆಷನ್ಸ್ ಮಾಡ್ತೀರಿ ನೀವು? ಅಂದ್ರೆ ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದೀರಿ, ಹಾಗೆ ನಿಮ್ಮ ಮಕ್ಕಳು ಕೂಡ ಇದ್ದಾರೆ. ಸೊ ಹೇಗೆ ಇದ್ ಮಾಡ್ತೀರಿ? ಓಕೆ, ನಂದು ಆಕ್ಚುಲಿ ಶೆಡ್ಯೂಲ್ ತುಂಬಾ ಪ್ಯಾಕ್ಡ್ ಇರೋದ್ರಿಂದ ಕಾಲೇಜ್ ಇದ್ದು ಕೆಲಸ ಎಲ್ಲ ಆಗಿ, ಈವನ್ ನಾನು ಒಂದು ಅಕ್ಷರ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಂದು ಕಾಲೇಜ್ ಆದ್ಮೇಲೆ ನಾನು ಅಲ್ಲಿ ಕೋಚಿಂಗ್ ಕ್ಲಾಸ್ ವರ್ಕ್ ಮಾಡಿ, ಮತ್ತೆ ಮನೆಯಲ್ಲಿ ಈವನ್ ಕೋಚಿಂಗ್ ಸೆಂಟರ್ ಇದೆ ಮನೆಯಲ್ಲಿ, ಬಟ್ ಬೇರೆ ಸ್ಟಾಫ್ಸ್ ಇದ್ದಾರೆ ನನಗೆ. ಅಂಡ್ ಈವನ್ ಅವರು ಲ್ಯಾಂಗ್ವೇಜಸ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ, ಬಟ್ ಮ್ಯಾಥ್ಸ್ ಅಂಡ್ ಸೈನ್ಸ್ ನಾನೇ ಟೀಚ್ ಮಾಡಬೇಕಾಗ್ತದೆ. ಸೊ ಅಲ್ಲಿ ಎಲ್ಲ ಮುಗಿಸಿ 7 o'clock ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದು. 7 to 8:30 ವರೆಗೆ ಪ್ರಾಕ್ಟೀಸ್ ಮಾಡ್ತೇವೆ. ಅಂಡ್ ಯೂಶುವಲಿ ಒಂದು 2 to 3 weeks ಪ್ರತಿ ಪ್ರೋಗ್ರಾಮ್ ಹೋಗುವ ಮೊದಲು ನಾವು 2 to 3 weeks ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕಾಗ್ತದೆ. ಈಗ ಸೀಸನ್ ಅದು ನಿಮ್ಗೆ ಇರುವಂತದ್ದು, ತುಂಬಾ ಪ್ಯಾಕ್ ಆಗಿರ್ತೀರಿ ನೀವು ಹೇಳಿದಾಗೆ. ಸೊ ಅದರ ಮಧ್ಯದಲ್ಲಿ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಾ ಉಂಟು ನಿಮ್ಮ ಸ್ಟೂಡೆಂಟ್ಗೆ. ಸೊ ಹೇಗೆ ನಿಮ್ಗೂ ಕೂಡ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೇಕು. ಸೊ ಹೇಗೆ ಮ್ಯಾಚ್ ಮಾಡಿಕೊಳ್ತೀರಿ ಆ ಟೈಮಿಂಗ್ ಅನ್ನು ಈಗ ಸದ್ಯದ ಮಟ್ಟಿಗೆ? ಈಗ ಅಂದ್ರೆ ನನ್ನ ಎಕ್ಸಾಮ್ ಆದ್ರಿಂದ ಈಗ ಸ್ಪೆಷಲಿ SSLCಗೆ ಎಕ್ಸಾಮ್ಸ್ ಕಂಟಿನ್ಯೂ ಆಗ್ತಾ ಉಂಟು. ಸೊ ಅವರನ್ನು ಹಾಗೆ ಅಂದ್ರೆ ಯಾರಿಗೂ ನನ್ನ ಕಡೆಯಿಂದ ಮೋಸ ಆಗ್ಲೇಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲಿ ಎಲ್ಲ ನನಗೆ ಫ್ರೀ ಅಂತ ಟೈಮ್ ಸಿಗ್ತದೆ ನೋಡಿ, ಅಲ್ಲಿ ಎಲ್ಲ ನಾನು ಸ್ಟೂಡೆಂಟ್ಸ್ ಅನ್ನು ಕರೆದು ಕೆಲಸವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ಗೆ ಕೆಲವೊಮ್ಮೆ ನನಗೆ ಈವ್ನಿಂಗ್ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಈ ಕುಣಿತ ಭಜನೆ ಪ್ರೋಗ್ರಾಮ್ ಇದ್ರೆ ಟ್ಯೂಷನ್ ಸ್ಟೂಡೆಂಟ್ಸ್ ಅನ್ನು ನನಗೆ ಲೇಟ್ ನೈಟ್ ವರೆಗೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಅವರನ್ನು ಆದಷ್ಟು ಬೇಗ ಫಿನಿಶ್ ಮಾಡಿ ಕುಣಿತ ಭಜನೆಯನ್ನು ಪ್ರಾಕ್ಟೀಸ್ ಮಾಡಿಸಿ ಅವರನ್ನು ಕಳಿಸಿ ಮರುದಿನ ಬೆಳಿಗ್ಗೆ 7 o'clockಗೆ ಟ್ಯೂಷನ್ಸ್ ಅನ್ನು ಮ್ಯಾನೇಜ್ ಮಾಡಿಕೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡ್ತಿದ್ದೆ. ಓಕೆ, ವೆರಿ ನೈಸ್. ಈ ಒಂದು ಕಾನ್ಸೆಪ್ಟ್ ಕುಣಿತ ಭಜನೆ ಎನ್ನುವಂಥದ್ದನ್ನು ಮಾಡಿಕೊಂಡು ನೀವು ಮುಂದುವರಿತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸುವ. ಸೊ ನಾವು ಅನ್ಕೊಂತಿದ್ವಿ, ಯಾಕಂತ ಹೇಳಿದ್ರೆ ಭಜನೆ ಎನ್ನುವಂಥದ್ದು ಈಗಿನ ಕಾಲದಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಸ್ ಎಫೆಕ್ಟ್ ಆಗುವ ಟೈಮಲ್ಲಿ ಭಜನೆ ಎನ್ನುವಂಥದ್ದು ಕ್ಲಿಕ್ ಆಗಬಹುದಾ? ಬಟ್ ನಿಮ್ಮ ಕೇಸಲ್ಲಿ ಯಾವ ರೀತಿ, ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರಿ, ಹೇಗೆ ಜನರು ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ರು ಈ ಸಂದರ್ಭದಲ್ಲಿ? ಓಕೆ, ನಾನು ಕುಣಿತ ಭಜನೆ ಸ್ಟಾರ್ಟ್ ಮಾಡುವ ಮೊದಲು ಕೂತ್ಕೊಂಡು ಹೇಳುವ ಭಜನಾ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಜನರಿಂದ. ಯಾಕೆಂದ್ರೆ ನನ್ನ ಸ್ಟೂಡೆಂಟ್ಸ್ ಕೂಡ ನನಗೆ ಒಳ್ಳೆ ಸಪೋರ್ಟಿವ್ ಇದ್ರು. ಈವನ್ ಅವರ ಪೇರೆಂಟ್ಸ್ ಅನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕೆಂದ್ರೆ ನನ್ನ ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ ನ ಸಪೋರ್ಟ್ ಇಲ್ಲದೆ ಇರ್ತಿದ್ರೆ ಈ ಪೊಸಿಷನ್ ಅದಕ್ಕೂ ಮೇಲೆ ಅಂದ್ರೆ ನನ್ನ ತಂದೆಯವರು ನನಗೆ ಫಸ್ಟ್ ಗುರು. ಅವರು ಹಾರ್ಮೋನಿಯಂ ಪ್ಲೇಯರ್, ನಾಗೇಶ್ ಹೊಸಬೆಟ್ಟು. ಹಾರ್ಮೋನಿಯಂ ನನ್ನ ಪ್ರತಿ ಪ್ರೋಗ್ರಾಮಿಗೂ ಅವರೇ ಬರ್ತಾ ಇದ್ದದ್ದು. ಸೊ ಅವರು 2015 ಅಲ್ಲಿ ಎಕ್ಸ್ಪೈರ್ ಆದ ನಂತರ ನನ್ನ ತಾಯಿ ನನಗೆ ಕಂಪ್ಲೀಟ್ ಸಪೋರ್ಟ್ ಪ್ರತಿಯೊಂದು ವಿಷಯದಲ್ಲಿಯೂ. ಒಂದು ಭಜನೆಯನ್ನು ಹೇಗೆ ರೂಪಿಸಬೇಕು, ಒಂದು ಭಜನಾ ತಂಡವನ್ನು ಕಟ್ಟಬೇಕಾದ್ರೆ ಫಸ್ಟ್ ಆಫ್ ಆಲ್ ನನಗೆ ನನ್ನ ಪೇಷನ್ಸ್ನ ಬಗ್ಗೆ ಅವರು ತುಂಬಾ ಹೇಳ್ತಾ ಇರ್ತಾರೆ. ಆದಷ್ಟು ಮಕ್ಕಳನ್ನು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು, ಮಕ್ಕಳು ನಿನ್ನನ್ನು ಇಷ್ಟಪಟ್ಟು ಬರಬೇಕು, ನೀನು ಶಿಕ್ಷೆ ಅಂತ ಆಗ್ಬಾರ್ದು. ನನಗೆ ತುಂಬಾ ಟೆನ್ಷನ್ ಮೊದಲೆಲ್ಲ ಮ್ಯೂಸಿಕ್ ಕ್ಲಾಸಿಗೆ ನನಗೆ ಅವ್ರು ಪ್ರಾಕ್ಟೀಸ್ ಮಾಡಲಿಲ್ಲ, ನಾನೀಗ ನನಗೆ ಟೀಚರ್ ಬೈತಾರೆ, ನೋಡು ನೀನು ಟೆನ್ಷನ್ ಮಾಡಿದ್ಯಲ್ಲ, ಆ ಟೆನ್ಷನ್ ಮಕ್ಕಳಿಗೆ ಸಿಗಬಾರ್ದು, ನೀನು ಇಷ್ಟಪಟ್ಟು ಅವರನ್ನು ಕರಿಬೇಕು, ನಿನ್ನ ಇಷ್ಟ ಆಗಿ ಅವರು ಬರಬೇಕು ಅಂತ. ಸೊ ಹಾಗೆಯೇ ನಾನು ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದೇನೆ. ನನ್ನ ಬಿಹೇವಿಯರ್ ಏನಿದೆ ಅದನ್ನು ನಾನು ಕಂಪ್ಲೀಟ್ ನನ್ನ ತಾಯಿಯ ಮಾರ್ಗದರ್ಶನದಿಂದ ಆಲ್ಮೋಸ್ಟ್ ಒಂದು ಲೆವೆಲ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕಲಿಸ್ಕೊಂಡು ಬರ್ತಾ ಇದ್ದೇನೆ. ಆದ ಕಾರಣ ಪೇರೆಂಟ್ಸ್ ಕೂಡ ಅಷ್ಟೇ, ನನಗೆ ಲೇಟ್ ನೈಟ್ ಪ್ರೋಗ್ರಾಮ್ಸ್ ಇದ್ರೆ ಅವರಿಗೆ ಏನು ಟೆನ್ಷನ್ ಇಲ್ಲ. ಓಕೆ, ಅಕ್ಕ ಇದ್ದಾರಾ, ಆಂಟಿ ಇದ್ದಾರಾ, ತೊಂದರೆ ಇಲ್ಲ, ಕಳಿಸುವ ಅವರನ್ನು. ಎಷ್ಟು ಲೇಟ್ ನೈಟ್ ನ ಪ್ರೋಗ್ರಾಮ್ಸ್ ಆದ್ರೂ ಅವರಿಗೆ ನನ್ನ ಜೊತೆ ಕಳಿಸುದಂದ್ರೆ ಒಂದು ಧೈರ್ಯ. ಸೊ
ಆದ ಕಾರಣ ಪೇರೆಂಟ್ಸಿನ ಒಂದು ಸಪೋರ್ಟ್ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಇದೆ ನನಗೆ. ಸೊ ವೆರಿ ನೈಸ್. ಶಿಫಾಲಿ ಅವರೇ, ನಾವು ನಿಮ್ಮ ಜೊತೆ ಮಾತಾಡ್ತಿದ್ವಿ, ನಿಮ್ಮ ಕುಣಿತ ಭಜನೆಯ ಬಗ್ಗೆ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲದೆ ಏನು ನೀವು ಭರತನಾಟ್ಯವನ್ನು ಕೂಡ ಪರ್ಸೀವ್ ಮಾಡಿದ್ರಿ ಏನು ಅಂತ ಹೇಳ್ತಾ ಇದ್ರಿ. ಸೊ ಈ ಕುಣಿತ ಭಜನೆ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಎಷ್ಟು ಅವಾರ್ಡ್ಸ್ ನಿಮಗೆ ಸಿಕ್ಕಿದೆ, ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದಿರಿ ಅನ್ನುವಂಥದ್ದು ನಾವು ತಿಳಿಲೇಬೇಕು ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಆ ಒಂದು ಕಾನ್ಸೆಪ್ಟ್ ಬಂದ ನಂತರ ನೀವು ಪಾರ್ಟಿಸಿಪೇಷನ್ ಮಾಡಿಯೇ ಮಾಡ್ತೀರಿ. ಸೊ ಹೇಗಿದೆ ನಿಮ್ಮದು ಫಂಕ್ಷನ್ಸ್, ಯಾವುದೆಲ್ಲ ಪ್ರೋಗ್ರಾಮ್ಸ್ಗೆಲ್ಲ ಹೋಗಿದ್ರಿ? ಓಕೆ, ನಾನು ಕುಣಿತ ಫಸ್ಟ್ ಭರತನಾಟ್ಯ ಹೇಳ್ಬೇಕಾದ್ರೆ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನನ್ನ ಭರತನಾಟ್ಯ ತರಬೇತಿ ನಡೀತಿದ್ರಿಂದ ನನ್ನ ಜೂನಿಯರ್ ಎಕ್ಸಾಮ್, ಸೀನಿಯರ್ ಎಕ್ಸಾಮ್ ಎಲ್ಲ ಸ್ಕೂಲ್ ಲೆವೆಲ್ ಅಲ್ಲಿ ನಡೆದಿದೆ. ಸೊ ಆದ ಕಾರಣ ಕಾಂಪಿಟೇಷನ್ಸ್, ಭರತನಾಟ್ಯ ಕಾಂಪಿಟೇಷನ್ ಅಂದ್ರೆ ನಾನು ಸ್ಕೂಲ್ ಲೆವೆಲ್ ಇಂದ ಸಹ ಅದರಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಹಲವಾರು ಪ್ರತಿಭಾ ಕಾರಂಜಿಗಳಲ್ಲಿ, ಆಮೇಲೆ ಸ್ಕೂಲ್ ಲೆವೆಲ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲಿ ಆಗ್ತಾ ಇತ್ತು, ಪ್ರತಿಯೊಂದು ಕಾಂಪಿಟೇಷನ್ಸ್ಗೆ ನನ್ನ ಸ್ಕೂಲ್ನವರು ಸಪೋರ್ಟ್ ಮಾಡಿ ನನ್ನನ್ನು ಕಳಿಸ್ತಾ ಇದ್ರು, ಮಹಾಲಿಂಗೇಶ್ವರ ಸ್ಕೂಲ್ನವರು. ಆ್ಯಂಡ್ ಫಸ್ಟ್ ನನಗೆ ನನ್ನ ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವಾರ್ಡ್ ಅಂದ್ರೆ ನನ್ನ ಸ್ಕೂಲಿಂದಲೇ ಬಂದ ಅವಾರ್ಡ್, ನನಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ SSLC ಅಲ್ಲಿ ನಾನು ಸ್ಕೂಲಿಂದ ಪಾಸ್ಡ್ ಔಟ್ ಆಗಿ ಬರುವಾಗ. ಸೊ ಅದು ನನಗೆ ನನ್ನ ಮೆಮೊರೇಬಲ್ ಅವಾರ್ಡ್ ಅದು. ಆ್ಯಂಡ್ ನನಗೆ ಕುಣಿತ ಭಜನೆಯಲ್ಲಿ ಹೇಳಬೇಕಾದ್ರೆ ಒಂದು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ, ಜಪ್ಪಿನ ಮೊಗರಲ್ಲಿ ನಡೆದ ಗಣೇಶೋತ್ಸವ ಕಾರ್ಯಕ್ರಮ, ಅಲ್ಲಿ ನಮಗೆ ಫಸ್ಟ್ ಪ್ಲೇಸ್ ಬಂದದ್ದು ಕುಣಿತ ಭಜನೆಗೆ. ಅದು ಫಸ್ಟ್ ಒನ್ ನಮಗೆ ಬಂದದ್ದು. ಸೊ ಅಲ್ಲಿಂದ ನಮಗೆ ಮೋಟಿವೇಶನ್, ಅಲ್ಲಿ ನಾವು ಏನು ಹೋಪ್ ಇಲ್ಲದೆ ಹೋದದ್ದು ಆಕ್ಚುಲಿ. ಕುಣಿತ ಭಜನೆ ಆ ಟೈಮಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡಿದ್ದು, ಅದರಲ್ಲೂ ನನ್ನ ಮಮ್ಮಿಯ ಫೋರ್ಸ್, ಅಲ್ಲಿ ಹೋಗ್ಲೇಬೇಕು ನೀವು ಅಂತ ಒಂದು ನನಗೆ ಆದ್ರೂ ಒಂದು ಧೈರ್ಯ ಇರ್ಲಿಲ್ಲ. ಅಂದ್ರೆ ಒಂದು ಕಾಂಪಿಟೇಷನ್ ಲೆವೆಲಿಗೆ ನಾವು ಇದ್ದೇವಾ, ಒಂದು ಪಾರ್ಟಿಸಿಪೇಟ್ ಮಾಡುವಷ್ಟು ಕೆಪಾಸಿಟಿ ನಮ್ಮಲ್ಲಿ ಇದೆಯಾ ಅಂತ ನನಗೆ ಡೌಟ್ಫುಲ್ ಸಿಚುವೇಶನ್ ಅಲ್ಲಿ ಇರುವಾಗ ನನ್ನ ತಾಯಿಯು ಒಂದು ಧೈರ್ಯದಲ್ಲಿ, ಇಲ್ಲ ನೀವು ಹೋಗಿ, ಒಂದು ಕೆಪಾಸಿಟಿ ಉಂಟು, ನಿಮ್ಮ ಒಂದು ಶೈಲಿ ಇಷ್ಟ ಆಗ್ತದೆ ಜನರಿಗೆ ಅಂತ ಹೇಳಿ ಫಸ್ಟ್ ಟ್ರೈ ನಮ್ದು ಸಕ್ಸಸ್ಫುಲ್. ಅಲ್ಲಿ ನಮ್ಗೆ ಫಸ್ಟ್ ಪ್ಲೇಸೇ ಬಂದದ್ದು. ಸೊ ಅಲ್ಲಿಂದ ನಮ್ಗೆ ಒಂದು ಮೋಟಿವೇಶನ್ ಸಿಕ್ಕಿತು. ನಂತರ ನಾವು ಉಳ್ಳಾಲದಲ್ಲಿ ನಡೆದ ಒಂದು ಜಿಲ್ಲಾ ಮಟ್ಟದ ಕಾಂಪಿಟೇಷನ್, ಅದು ಕುಣಿತ ಭಜನಾ ಕಾಂಪಿಟೇಷನ್, ಅಲ್ಲಿ ಕೂಡ ನಮ್ಗೆ ಫಸ್ಟ್ ಪ್ರೈಸ್ ಬಂತು. ಆಮೇಲೆ ಬೈಕಂಪಾಡಿಯಲ್ಲಿ ಒಂದು ಕಾಂಪಿಟೇಷನ್, ಕುಣಿತ ಭಜನಾ ಕಾಂಪಿಟೇಷನ್, ಅಲ್ಲಿ ಥರ್ಡ್ ಪ್ರೈಸ್ ಬಂತು ಆಕ್ಚುಲಿ. ಅದು ಸೆಕೆಂಡ್ ಕಾಂಪಿಟೇಷನ್. ಉಳ್ಳಾಲದಲ್ಲಿ ಆದದ್ದು ಥರ್ಡ್ ಕಾಂಪಿಟೇಷನ್. ಆನಂತರ ನಮ್ಗೆ ಕೋಟೇಶ್ವರ ಜಿಲ್ಲಾ ಮಟ್ಟ ಆದ್ಮೇಲೆ ನಮ್ಗೆ ರಾಜ್ಯ ಮಟ್ಟಕ್ಕೆ ಕೋಟೇಶ್ವರದಲ್ಲಿ ಕಾಂಪಿಟೇಷನ್ ಇತ್ತು. ಸೊ ಅಲ್ಲಿ ಕೂಡ ನಮ್ಗೆ ಫಸ್ಟ್ ಪ್ರೈಸ್ ಬಂದಿದೆ. ಸೊ ಈಗ ನಮ್ಮ ಈ ಕರಾವಳಿಯನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಆದ್ರೂ ಹೋಗಿದ್ದೀರಾ? ಹೋಗ್ಲಿಕ್ಕೆ ಏನಾದ್ರು ಆಹ್ವಾನ ಪತ್ರಿಕೆಗಳು ಬಂದಿದ್ದಾವೆಯಾ? ಹೌದು ಮ್ಯಾಮ್, ಇತ್ತೀಚೆಗೆ 1.5 ವರ್ಷದ ಹಿಂದೆ ನಮಗೆ ಟೌನ್ ಹಾಲಲ್ಲಿ, ಮ್ಯಾಂಗ್ಳೂರ್ನ ಟೌನ್ ಹಾಲಲ್ಲಿ ಒಂದು ಇಂಟರ್ನ್ಯಾಷನಲ್ ಕಮಿಟಿ, ಬ್ಯಾಂಗ್ಳೂರ್, ಇದು ಗೌರ್ಮೆಂಟ್ನ ಪ್ರೋಗ್ರಾಮ್, ಗೌರ್ಮೆಂಟ್ ಆಫ್ ಕರ್ನಾಟಕ ರಿಲೇಟೆಡ್ ಪ್ರೋಗ್ರಾಮ್, ಅವರು ಶ್ರೀನಿವಾಸ್ ಶಾಂಡಿಲ್ಯ ಅವರು ಆರ್ಗನೈಸ್ ಮಾಡಿದ ಪ್ರೋಗ್ರಾಮ್. ಸೊ ಅಲ್ಲಿ ನಮ್ಗೆ ಶ್ರೀರಾಮ ನೃತ್ಯ ನಮನ ಅಂತ ಆ ಪ್ರೋಗ್ರಾಮ್ ನ ಕಾನ್ಸೆಪ್ಟ್. ಸೊ ಶ್ರೀರಾಮನವಮಿಯ ಕುರಿತಾಗಿ ನಡೆದ ಒಂದು ಕಾರ್ಯಕ್ರಮ ಅದು. ಅಲ್ಲಿ ಕೂಡ ನಮ್ಗೆ ಕುಣಿತ ಭಜನೆಗೆ ಅವಕಾಶ ಸಿಕ್ಕಿತ್ತು. ಸೊ ಅಲ್ಲಿ ನಡೆದ ಕುಣಿತ ಭಜನೆ ನಮ್ಗೆ ನಮ್ಮ ಕುಣಿತ ಭಜನೆ ಅವರಿಗೆ ಇಷ್ಟ ಆಗಿ, ಅಲ್ಲಿ ಒಬ್ರು ಬಂದಿದ್ದ RSS ನ ಮುಖಂಡರವರು, ಅವರು ನಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ರು. ನಮ್ಮ ಅಯೋಧ್ಯ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಂದು ದಿನದ ಕಾರ್ಯಕ್ರಮ ಒಂದು ನೀಡ್ಲಿಕ್ಕೆ ನಮ್ಮ ಬಾಲ ವಿಕಾಸ ತಂಡಕ್ಕೆ ಅವಕಾಶ ಕೊಡ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಓಕೆ, ತುಂಬಾ ದೊಡ್ಡ ಒಂದು ಅವಕಾಶ ಮುಂಬರುವ ದಿನಗಳಲ್ಲಿ ನಿಮ್ಗೆ ಇರುವಂತದ್ದು. ಸೊ ಇದಕ್ಕೆ ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀರಿ? ಬಿಕಾಸ್ ಶ್ರೀರಾಮನ ಒಂದು ಕ್ಷೇತ್ರಕ್ಕೆ ನೀವು ಹೋಗ್ತಾ ಇರುವಂತದ್ದು, ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರಿ ಈಗ ನೀವು? ತುಂಬಾ ಖುಷಿ ಅನಿಸ್ತದೆ, ಯಾಕೆಂದ್ರೆ ಅಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಮ್ಗೆ ಒಂದು ಅವಕಾಶ ಸಿಕ್ಕಿರುವುದು ದೊಡ್ಡ ವಿಷಯ. ಆಮೇಲೆ ಆ ಅವಕಾಶ ಸಿಕ್ಕಿದ 1-2 ತಿಂಗಳ ನಂತರವೇ ನಾನು ಕೋಡಿಕಲ್ ಒಂದು ಪ್ಲೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಹೇಳಿದೆ. ಅದು ನಾನು ಸ್ಟಾರ್ಟ್ ಮಾಡಿದ ಜಾಗ ಕೂಡ ಶ್ರೀರಾಮಂದೇ ಜಾಗ. ಅಲ್ಲಿ ಅದು ಪ್ರೋಗ್ರಾಮ್ ಕಳೆದ 1-2 ತಿಂಗಳ ನಂತರ ಇಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಆ ಮಂದಿರದಲ್ಲಿ. ಸೊ ಶ್ರೀರಾಮನ ಒಂದು ಸಂಪೂರ್ಣ ಆಶೀರ್ವಾದ ಇದೆ ಅಂತ ಒಂದು ನಮ್ಮ
ನಂಬಿಕೆ ನಮ್ಮ ತಂಡದ ಮೇಲೆ. ಸೊ ಹಾಗಾಗಿ ಪ್ರಾಕ್ಟೀಸ್ ನಾವು ಪ್ರತಿ ವಾರ, ಯೂಶ್ವಲಿ ನಮಗೆ ವೀಕ್ ಡೇಸಲ್ಲಿ ಸೇರ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಎಜುಕೇಶನ್ ಫೀಲ್ಡಲ್ಲಿ ಇರುವವರು. ಸೊ ಆದ ಕಾರಣ ವೀಕೆಂಡ್ಸಲ್ಲಿ ನಾವು ಸ್ಯಾಟರ್ಡೇ ಸಂಡೇ ಬಿಡದೆ ಎಲ್ಲರೂ ಪ್ರಾಕ್ಟೀಸಿಗೆ 2 ದಿನ ಸೇರ್ತೇವೆ. ಓಕೆ, ಈ ಕುಣಿತ ಭಜನೆ ಅಂತ ಹೇಳಿದ್ರಿ, ಅದೆಲ್ಲವನ್ನು ಬಿಟ್ಟು ನಿಮ್ಮ ಅದರ್ ಹಾಬೀಸ್ ಏನಿದೆ? ಕುಣಿತ ಭಜನೆ ಬಿಟ್ಟರೆ ಡಾನ್ಸಿಂಗ್ ಇಸ್ ಮೈ ಹಾಬಿ. ಆಮೇಲೆ ಕೊರಿಯೋಗ್ರಫಿ ಮಾಡ್ತಾ ಇರ್ತೇನೆ ನಾನು ಸ್ಟೂಡೆಂಟ್ಸಿಗೆ, ಬೇರೆ ಬೇರೆ ಫಾರ್ಮ್ಸ್ ಆಫ್ ಡಾನ್ಸ್ ಅಲ್ಲಿ, ಅಂದ್ರೆ ನಮ್ಮ ಟ್ರೆಡಿಷನಲ್ ಫಾರ್ಮೇ, ವೆಸ್ಟರ್ನ್ ಫಾರ್ಮ್ಸ್ ಇಲ್ಲ. ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಟಗ್ ಆಫ್ ವಾರ್ ಅಲ್ಲಿ ಎಲ್ಲ ಇಂಟ್ರೆಸ್ಟ್ ಇದೆ, ಬಟ್ ಆಪರ್ಚುನಿಟಿ ಸಿಗ್ಲಿಲ್ಲ. ನನ್ನ ತಾಯಿ ಅದು ಫೀಲ್ಡ್ ಅಲ್ಲಿ ಇದ್ದಾರೆ, ಟಗ್ ಆಫ್ ವಾರ್ ಅಲ್ಲಿ, ಅವರು ಟಗ್ ಆಫ್ ವಾರ್ ಅಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್. ಬಟ್ ಅದೇ ನನಗೆ ಕೂಡ ಇಂಟ್ರೆಸ್ಟ್, ಆದ್ರೆ ನನ್ನ ಒಂದು ಇದರಿಂದ ನನ್ನ ಆಕ್ಟಿವಿಟೀಸ್ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಬಟ್ ಅದೇ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗಿ ಸ್ಪೋರ್ಟ್ಸ್ ಅಲ್ಲಿ ಕೂಡ ಮುಂದುವರಿ. ವೆರಿ ನೈಸ್. ಇವತ್ತು ಈ ಕುಣಿತ ಭಜನೆಯನ್ನು ಟೀಮ್ ಅನ್ನು ಏನು ಕಟ್ಟಿಕೊಂಡಿದ್ದೀರಿ ನೀವು, ಇವತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ತುಣುಕನ್ನು ತೋರಿಸಬಹುದಾ? ಅಂದ್ರೆ ಹಾಡು ಅಥವಾ ಭಜನೆಯ ಮುಖಾಂತರ. ಖಂಡಿತ ಖಂಡಿತ. ಆವಕುಲವೋ ರಂಗ ರಂಗ ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ, ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ, ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ, ಆವಕುಲವೋ ರಂಗ ಅರಿಯಲಾಗದು, ಆವಕುಲವೋ ರಂಗ ಅರಿಯಲಾಗದು, ಅರಿಯಲಾಗದು, ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ, ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತಿರಿದು ಬಾಯೊಳಗಿರಿಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ, ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು, ರಂಗ ಆವಕುಲವೋ ರಂಗ ಅರಿಯಲಾಗದು, ರಂಗ ಅರಿಯಲಾಗದು, ರಂಗ ಅರಿಯಲಾಗದು. Thank you.
ಶಿಫಾಲಿ ಅವರೇ, ನೀವು ಈ ಕುಣಿತ ಭಜನಾ ಕ್ಷೇತ್ರದಲ್ಲಿ ಏನು ಇದ್ದುಕೊಂಡು ನಮ್ಮ ವೀಕ್ಷಕರಿಗೆ ಸುಶ್ರಾವ್ಯವಾಗಿ ಹಾಡಿ ತೋರಿಸಿದ್ರಿ. ತುಂಬಾ ಖುಷಿ ಆಯಿತು. ಅಷ್ಟೇ ಅಲ್ಲದೆ ಈ ಕುಣಿತ ಭಜನೆಯ ಬಗ್ಗೆ ಮುಂಬರುವ ವಿದ್ಯಾರ್ಥಿಗಳಲ್ಲಿ ಆಗಿರ್ಬೋದು ಅಥವಾ ಮುಂಬರುವ ಏನು ಯುವ ಪೀಳಿಗೆಗಳಲ್ಲಿ ಹೇಗೆ ಅವರು ಮುಂದೆ ಬರಬೇಕು, ಯಾವ ರೀತಿ ಅದರ ಬಗ್ಗೆ ಆಕರ್ಷಿತರಾಗಬೇಕು, ಅಂದರೆ ಯಾವ ರೀತಿ ಅವರನ್ನು ಇಂತಹ ಒಂದು ಸೋಷಿಯಲ್ ಮೀಡಿಯಾದಿಂದ ಹೊರತುಪಡಿಸಿ ಈ ಒಂದು ಕ್ಷೇತ್ರಕ್ಕೆ ಎಳಿಬಹುದು ಎನ್ನುವುದರ ಬಗ್ಗೆ ಒಂದು ಮೆಸೇಜಸ್ ನೀವು ತಿಳಿಸಬಹುದಾ ಪೇರೆಂಟ್ಸ್ಗಳಿಗೆ? ಅಂದ್ರೆ ಅದೆಷ್ಟೋ ಮಕ್ಕಳು ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಹಾಳಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಕುಣಿತ ಭಜನೆಯನ್ನೊಂದು ಕಟ್ಟಿಕೊಂಡು ಗ್ರೂಪ್ ಅನ್ನು ಮಾಡಿಕೊಂಡು ನೀವು ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೊ ಪೇರೆಂಟ್ಸ್ಗೆ ಯಾವ ರೀತಿಯ ಮೆಸೇಜಸ್ ಅನ್ನು ಕೊಡ್ತೀರಿ ಈ ಸಂದರ್ಭದಲ್ಲಿ? ಖಂಡಿತ ಮ್ಯಾಮ್, ಪೇರೆಂಟ್ಸಿಗೆ ಏನು ಹೇಳ್ಬೋದಂದ್ರೆ, ಸಣ್ಣ ವಯಸ್ಸಿನಲ್ಲಿ ನಿಮ್ಮ ಮಕ್ಕಳನ್ನು ಈ ರೀತಿ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರ ಉಳಿಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನು ಸಣ್ಣ ವಯಸ್ಸಿನಲ್ಲೇ ಇಂತಹ ಕ್ಲಾಸಸ್ಗಳಿಗೆ ಹಾಕಲೇಬೇಕು. ಈ ಭಜನಾ ತರಬೇತಿ ಎಲ್ಲಿ ಎಲ್ಲ ನಿಮಗೆ ನಡೀತದೆ ಅಂತ ಗೊತ್ತಾಗ್ತದೆ. ಅಲ್ಲಿ ನೀವು ನಿಮ್ಮ ಮಕ್ಕಳನ್ನು ಕಳಿಸಿ, ಸಣ್ಣ ವಯಸ್ಸಿನಲ್ಲಿ ಹುಟ್ಟಿಕೊಂಡ ಆ ಸಂಸ್ಕೃತಿ ಎಲ್ಲಿಯೂ ಹೋಗುವುದಿಲ್ಲ. ನನ್ನ ವಿಚಾರದಲ್ಲೂ ಆದದ್ದು ಇದೆ. ನನ್ನ ತಂದೆಯವರು ಮೊದಲಿನಿಂದಲೂ ನನಗೆ ಅದೇ ಒಂದು ಮಾರ್ಗದರ್ಶನ ನೀಡಿದ್ರಿಂದ ನಾನು ಈಗಲೂ ಅದೇ ಫೀಲ್ಡಲ್ಲಿ ಇದ್ದೇನೆ, ಅದೇ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದ್ದೇನೆ. ಸೊ ನಾನು ಹೇಗೆ ಬೆಳೆದುಕೊಂಡು ಬಂದಿದ್ದೇನೆ ಅದೇ ರೀತಿಯ ವಿಚಾರವನ್ನು ನಾನು ನನ್ನಲ್ಲಿಗೆ ಬರುವ ನನ್ನ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಹೇಳಿಕೊಂಡು ಬಂದಿದ್ದೇನೆ. ಸೊ ಮುಂದಿನ ಪೀಳಿಗೆಯ, ಮುಂದಿನ ಜನಾಂಗದ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಬರಬೇಕಾದ್ರೆ ಹೆತ್ತವರ ಪಾತ್ರ ತುಂಬ ಮುಖ್ಯ. ಇದಕ್ಕೆ ಹೆತ್ತವರು ನೀವು ಮಕ್ಕಳನ್ನು ಆದಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಒಲವು ಕೊಡದೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಉಳಿಸಲೇಬೇಕಾದ್ರೆ ನಿಮ್ಮ ಮಕ್ಕಳನ್ನು ನೀವು ಸಣ್ಣ ವಯಸ್ಸಿನಿಂದಲೇ ಭಜನಾ ತರಬೇತಿಗೆ ಹಾಕಿ. ಯಾಕೆಂದರೆ ಭಜನಾ ತರಬೇತಿಗೆ ವಯಸ್ಸಿನ ಮಿತಿ ಖಂಡಿತ ಇಲ್ಲ. 3 ವರ್ಷದ ಮಗು ಮಾತಾಡಲಿಕ್ಕೆ ಶುರು ಮಾಡಿತು ಅಂತ ಹೇಳಿದ ಕೂಡಲೇ ಮನೆಯಲ್ಲಿ ತಾಯಿಯಾದವರು ಮಗುವಿಗೆ ಭಜನೆಯನ್ನು ಹಾಡುವುದೇ ಮೊದಲು ಕಲಿಸಲಿ. ಅಲ್ಲಿಂದ ಮಗುವಿನ ಒಂದು ನಮ್ಮ ಸಂಪ್ರದಾಯಕರವಾದ ಒಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಸೊ ಅದು ಮೇನ್. ಮಗುವಿನ ಫೌಂಡೇಶನ್ ನಾವು ಹೇಗೆ ಇಡ್ತೇವೆ, ಅಲ್ಲಿ ಆ ಮಗು ಹೇಗೆ ಬೆಳೀತದೆ ಅಂತ ನಮ್ಮ ತಂದೆ ತಾಯಿಗೆ ಗೊತ್ತಾಗ್ತದೆ. ಸೊ ನಾನು ಒಬ್ಬಳು ಭಜನೆಯ ಒಂದು ತಂಡದ ಸದಸ್ಯೆಯಾಗಿ ಏನು ಕೇಳ್ಕೊಳ್ತಾ ಇದ್ದೇನೆಂದರೆ, ಭಜನೆ ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು. ಇದಕ್ಕೆ ಪ್ರತಿಯೊಂದು ತಂದೆ ತಾಯಿಯ ಪ್ರೋತ್ಸಾಹ ಪ್ರತಿಯೊಂದು ಮಗುವಿಗೂ ಬೇಕು. ನಮ್ಮ ಸಂಸ್ಕಾರವನ್ನು ಉಳಿಸಲೇಬೇಕು ನಾವುಗಳು ಅಂತ ಕೇಳ್ಕೊಳ್ತೇವೆ. ಒಂದು ಉತ್ತಮವಾದ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀವು ಕೊಟ್ಟರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬಾ ಸಂತೋಷ ಆಯಿತು. ಆ್ಯಂಡ್ ನಿಮಗೆ ತುಂಬಾ ಧನ್ಯವಾದಗಳು. ನಿಮ್ಮ ಟೀಮ್ ಹೀಗೆ ಮುಂದುವರಿಲಿ. ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಅಲ್ಲದೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನೀವು ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಕೊಟ್ಟಿದ್ದೀರಿ, ಹಲವಾರು ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದೀರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ಎಂಡ್ ಕೊರ್ಪೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ರು ಈ ವಾರದ ನಮ್ಮೂರ ಜಾಣೆಯ ಪ್ರತಿಭೆಯಾಗಿರುವಂತಹ ಶಿಫಾಲಿ ಎನ್ ಕರ್ಕೇರ ಅವರಿದ್ರು. ಇದೇ ರೀತಿ ಪ್ರತಿಯೊಬ್ಬ ಹೊಸ ಸದಸ್ಯರನ್ನು ಹೊಸ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.